ವಿಶ್ವದ ಅತಿದೊಡ್ಡ ಕಬ್ಬಿಣದ ಅದಿರು ಗಣಿಗಳಲ್ಲಿ ಒಂದಾಗಿರುವ ಕುದುರೆಮುಖ ಕಬ್ಬಿಣದ ಅದಿರು ಕಂಪನಿ ಕೆಐಒಸಿಎಲ್ ಮಂಗಳೂರು ಯೂನಿಟ್ನ ಯೂನಿಯನ್ ಎಲೆಕ್ಷನ್ ನಡೆದಿದ್ದು, ಕುದುರೆಮುಖ ಶ್ರಮಶಕ್ತಿ ಸಂಘಟನ್ ಕುದುರೆಮುಖ ಮಜ್ದೂರ್ ಸಂಘದ ವಿರುದ್ಧ 25 ಮತಗಳ ಅಂತರದಿಂದ ಜಯಶಾಲಿಯಾಗಿದೆ ಎಂದು ಕೇಂದ್ರದ ರೀಜನಲ್ ಲೇಬರ್ ಕಮಿಷನರ್ ಕೆಎ ಸೆಬಾಸ್ಟಿಯನ್ ಹೇಳಿದರು. ಅವರು ಕೆಐಒಸಿಎಲ್ ಮಂಗಳೂರು ಯೂನಿಟ್ನ ಯೂನಿಯನ್ ಚುನಾವಣೆಯ ಉಸ್ತುವಾರಿಯನ್ನ ವಹಿಸಿ ಚುನಾವಣೆಯ ಫಲಿತಾಂಶವನ್ನ ಘೋಷಣೆ ಮಾಡಿ ಮಾತನಾಡಿ, ಕೆಐಒಸಿಎಲ್ನ ಮಂಗಳೂರು ಯೂನಿಟ್ ಚುನಾವಣೆಯಲ್ಲಿ ಕುದುರೆಮುಖ ಶ್ರಮಶಕ್ತಿ ಸಂಘಟನ್ ಕುದುರೆಮುಖ ಮಜ್ದೂರ್ ಸಂಘ ಎರಡು ಯೂನಿಯನ್ನ ನಡುವೆ ಚುನಾವಣೆ ನಡೆದಿದ್ದು, ಒಟ್ಟು 471 ಮತ ಚಲಾವಣೆಯಾಗಿದ್ದು, ಅದರಲ್ಲಿ ಕುದುರೆಮುಖ ಶ್ರಮಶಕ್ತಿ ಸಂಘಟನ್ 245 ಮತ ಹಾಗೂ ಕುದುರೆಮುಖ ಮಜ್ದೂರ್ ಸಂಘ 220 ಮತಗಳನ್ನು ಪಡೆದಿದ್ದು, ಕುದುರೆಮುಖ ಶ್ರಮಶಕ್ತಿ ಸಂಘಟನ್ ಕುದುರೆಮುಖ ಮಜ್ದೂರ್ ಸಂಘದ ವಿರುದ್ಧ 25 ಮತಗಳ ಅಂತರದಿಂದ ಜಯಶಾಲಿಯಾಗಿದೆ ಎಂದು ಹೇಳಿದರು. The total strength of non-executives employees in the company at different location is 471 who franchised their votes. Counting of the votes commenced at 5:30 p.m. today in the presence of the counting agents and the representative of the managements at Mangalore unit of KSL Limited, wherein I'm happy to declare that Kudremukh Shram Shakti Sangathan got 245 votes and Kudremukh Mazdoor Sangh Union got 220 votes. The above election was conducted as per Code of Discipline through secret ballot and was successfully coordinated by the Joint General Manager Sri Shankar Karnam, Sri M. Taranath Rai, Assistant General Manager, Sri S. Murugesh, Senior Manager, along with other officials of Human Resources Department of KOCL, Mangalore and Bangalore establishments respectively. I thank each and everybody, those who have participated to bring this occasion into a success, one who has turned into this success. ಈ ಸಂದರ್ಭದಲ್ಲಿ ಕೇಂದ್ರದ ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ಆರ್ಎಕ್ಸ್ ಸಂಪತ್ ಕುಮಾರ್, ಕೆಐಒಸಿಎಲ್ನ ಜಾಯಿಂಟ್ ಜನರಲ್ ಮ್ಯಾನೇಜರ್ ಹಾಗೂ ಎಚ್ಆರ್ ಶಂಕರ್ ಕರ್ಣಂ, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಎಂ ತಾರನಾಥ್ ರೈ, ಸೀನಿಯರ್ ಮ್ಯಾನೇಜರ್ ಮುರುಗೇಶ್ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಪವನ್ ಕಾಚಮಡ್ಕ, ವಿ4 ನ್ಯೂಸ್, ಮಂಗಳೂರು.